ಇವತ್ತು ಈ ದೇಶದಲ್ಲಿ ಭಾರಿ ಬದಲಾವಣೆಗಳಾಗ್ತಾ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬದಲಾವಣೆಗಳಾಗ್ತಾ ಇದೆ. ಈ ದೇಶ ಇವತ್ತು ವಿಕಸಿತ ಭಾರತದತ್ತ ಹೋಗ್ತಾ ಇದೆ. 2047ಕ್ಕೆ ಈ ಭಾರತ ಒಂದು ಸೂಪರ್ ಪವರ್ ನೇಷನ್ ಆಗಬೇಕು ಅನ್ನೋದ ದೃಷ್ಟಿಯಿಂದ ಈ ದೇಶದ ಪ್ರಧಾನಿಯವರು 16 ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಈ ಕಾರ್ಯಕ್ರಮಗಳು ಇವತ್ತು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ತಲುಪುವ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಇಲಾಖೆಗಳು ಇವತ್ತು ಭ್ರಷ್ಟಾಚಾರ ಮುಕ್ತವಾಗಿ ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಈ ದೇಶದ ವಿಪಕ್ಷ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಇದನ್ನು ಸಹಿಸಲಾರದೆ ಈ ದೇಶದ ಪ್ರಧಾನಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈ ದೇಶದ ಚುನಾವಣಾ ಆಯೋಗ ಇವತ್ತು SIR ಮಾಡಬೇಕಿದ್ರೆ ಅದರ ವಿರೋಧ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ ಇದರ ಬಗ್ಗೆ ಆರೋಪವನ್ನು ಮಾಡ್ತಾ ಇದೆ. ಹೀಗೆ ಈ ಎಲ್ಲ ಹುರುಳಿಲ್ಲದ ಆರೋಪವನ್ನು ಮಾಡಿ ಮುಖಪರಚಿಕೊಂಡಂತ ಕಾಂಗ್ರೆಸ್ ಇವತ್ತು ಮತ್ತೊಮ್ಮೆ ಈ ದೇಶದ ಗ್ರಾಮೀಣ ಭಾಗದ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಕೊಡುವಂತ ಮನ್ರೇಗಾ ಯೋಜನೆಯ ಬಗ್ಗೆ ಇವತ್ತು ಅಪಪ್ರಚಾರವನ್ನು ಮಾಡ್ತಾ ಇದೆ. ಈ ಮನ್ರೇಗಾ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು, ವಿಕಸಿತ ಗ್ರಾಮ ಪಂಚಾಯಿತಿಗಳು ಆಗಬೇಕು ಎನ್ನುವಂತ ನೆಲೆಯಿಂದ ಈ ದೇಶದ ಪ್ರಧಾನಿಯವರು ಇವತ್ತು ಆ ಮನ್ರೇಗಾಕ್ಕೆ ವಿಕಸಿತ ಭಾರತ ಉದ್ಯೋಗ ಮತ್ತು ಆಜೀವಿಕ ಮಿಷನ್ ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ 1977ರಲ್ಲಿ ಜನತಾ ಪಾರ್ಟಿಯ ಪ್ರಧಾನಿಯಾಗಿದ್ದಂತ ಮೊರಾರ್ಜಿ ದೇಸಾಯಿ ಅವರು ಇದನ್ನು ಅನುಷ್ಠಾನ ತರ್ತಾರೆ. 1977ರಲ್ಲಿ ಬರ್ತದೆ. ಆಗ ಕೂಲಿಗಾಗಿ ಕಾಳು ಯೋಜನೆ ಅನುಷ್ಠಾನ ಆಗ್ತದೆ. ಆ ಕೂಲಿಗಾಗಿ ಕಾಳು ಯೋಜನೆಯನ್ನು ಇದೇ ಕಾಂಗ್ರೆಸ್ನವರು ಜವಾಹರ್ ರೋಜ್ಗಾರ್ ಯೋಜನೆ ಅಂತೇಳಿ ತರ್ತಾರೆ. ಆಮೇಲೆ ಪುನಃ ಅದರ ಹೆಸರನ್ನು ಬದಲಾವಣೆ ಮಾಡಿ ರೋಜ್ಗಾರ್ ಯೋಜನೆ ಅಂತೇಳಿ ತರ್ತಾರೆ. ಆ ರೋಜ್ಗಾರ್ ಯೋಜನೆ ಹೆಸರನ್ನು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಈ ಕಾಂಗ್ರೆಸ್ 4-6 ಬಾರಿ ಹೆಸರನ್ನು ಬದಲಾಯಿಸಿ ಆ ಯೋಜನೆಯ ಸ್ವರೂಪವನ್ನು ಬದಲಿಸಿ ಇವತ್ತು ಈ ಒಂದು ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನ ಮಾಡುವಂತ ಕೆಲಸವನ್ನು ಮಾಡಿತ್ತು. ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರ ಆಗ್ತಾ ಇತ್ತು. ಆ ಗ್ರಾಮೀಣ ಭಾಗದಲ್ಲಿ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇರಲಿಲ್ಲ. ಆ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು ಕೃಷಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಉದ್ಯೋಗ ಖಾತ್ರಿ ಏಕಕಾಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೃಷಿಕರಿಗೆ ಒಂದಷ್ಟು ಅನಾನುಕೂಲತೆಗಳಾಗ್ತಾ ಇತ್ತು. ಇದನ್ನೆಲ್ಲವನ್ನು ಮನಗಂಡು ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದೆ. ಆ ಬದಲಾವಣೆಯ ಪ್ರಮುಖ ಅಂಶಗಳನ್ನು ನಾನು ನಿಮಗೆ ಕೈಗೆ ಕೊಡ್ತೇನೆ. ಅದರಲ್ಲಿ ಒಂದು ಹಿಂದೆ ಅದರ ಉದ್ದೇಶ ಏನಿತ್ತು ಅಂದರೆ ಉದ್ಯೋಗ ಸೃಷ್ಟಿ ಅದರ ಗುರಿಯಾಗಿತ್ತು, ಕೇವಲ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಇವತ್ತು ಈ ದೇಶದ ಪ್ರಧಾನಿಯವರು ವಿಕಸಿತ ಭಾರತದ ದೂರದೃಷ್ಟಿಕೋನ ಇಟ್ಟುಕೊಂಡು ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಉದ್ಯೋಗ ಸೃಷ್ಟಿ, ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸೃಷ್ಟಿಸುವಂತ ಕೆಲಸವನ್ನು ಅದರಲ್ಲಿ ಮಾಡಲಿಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಹಿಂದೆ ಅದು 100 ದಿನಗಳ ಖಾತ್ರಿ ಉದ್ಯೋಗ ಕೊಡುವಂತ ಕೆಲಸ ಆಗಿತ್ತು. ಇವತ್ತು ಅದು 125 ದಿನಗಳ ಆ ಖಾತ್ರಿಯನ್ನು ಒಬ್ಬ ಕಾರ್ಮಿಕನಿಗೆ ಕೊಡ್ತದೆ. ಹಿಂದೆ ಆ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಒಟ್ಟು ಕಾರ್ಮಿಕ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚದ 75% ನೀಡ್ತಾ ಇದೆ. ಇವತ್ತು ಅದು ಕೇಂದ್ರ ಸರ್ಕಾರ 60% ಕೇಂದ್ರ ಸರ್ಕಾರ ಕೊಟ್ಟು 40% ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಇವತ್ತು ಆ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರಲ್ಲಿಯೂ
ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90% ಅನುದಾನವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತದೆ. ಅಂದ್ರೆ ಹಿಂದುಳಿದ ರಾಜ್ಯಗಳಿಗೆ 90%ವನ್ನು ಕೊಟ್ಟು ಮುಂದುವರಿದ ರಾಜ್ಯಗಳಿಗೆ 60% ಅನುದಾನವನ್ನು ಕೇಂದ್ರ ಸರ್ಕಾರ ಇವತ್ತು ಕೊಡುವಂತೆ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈ ಯೋಜನೆ ಸ್ಥಳೀಯ ಮಟ್ಟದಲ್ಲಿ ಇದನ್ನು ಕಾಮಗಾರಿಗಳನ್ನು ಯೋಜನೆ ಮಾಡಬೇಕಾದ್ರೆ ಅಲ್ಲಿ ಸಮನ್ವಯದ ಕೊರತೆ ಇತ್ತು. ಅದಕ್ಕೆ ಬೇಕಾಗಿ ಗ್ರಾಮೀಣ ಮಟ್ಟದಲ್ಲಿ ಈ ಯೋಜನೆಗಳ ಸದ್ಬಳಕೆಗೆ ತಾಲೂಕು, ಜಿಲ್ಲೆ, ರಾಷ್ಟ್ರೀಯ ಮಟ್ಟದಲ್ಲಿ ಡಿಜಿಟಲ್ ಮತ್ತು ಪ್ರಧಾನಮಂತ್ರಿಗಳ ಗತಿಶಕ್ತಿ ಕಾರ್ಯಕ್ರಮಗಳ ಸಂಯೋಜನೆ ಮಾಡಲಾಗಿದೆ. ಸ್ವಲ್ಪ ಅದನ್ನು ಬಲಿಷ್ಠಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದೆ. ಇದರ ಲೆಕ್ಕ ಪರಿಶೋಧನೆ ಹಿಂದೆ ಪರಿಣಾಮಕಾರಿಯಾಗಿ ಲೆಕ್ಕ ಪರಿಶೋಧನೆ ಆಗ್ತಾ ಇರಲಿಲ್ಲ. ಇದನ್ನು ಕಡ್ಡಾಯವಾಗಿ 6 ತಿಂಗಳಿಗೊಮ್ಮೆ ಲೆಕ್ಕ ಪರಿಶೋಧನೆ ಮಾಡಬೇಕು, ವಾರಕ್ಕೊಮ್ಮೆ ಅದನ್ನು ಪ್ರಕಟ ಮಾಡಬೇಕು. ಕೆಲಸದ ಸಮಯಗಳಲ್ಲಿ ಸ್ಥಳಗಳಲ್ಲಿ ಪ್ರದರ್ಶನ ಫಲಕಗಳನ್ನು ಹಾಕಬೇಕು. ಅಂದ್ರೆ ಅಲ್ಲಿ ಪಾರದರ್ಶಕತೆ ಇರಬೇಕು, ಭ್ರಷ್ಟಾಚಾರ ಆಗಬಾರದು ಎನ್ನುವಂಥದ್ದು ಇದರ ಉದ್ದೇಶ. ಈ ಒಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ಕುಂದುಕೊರತೆಗಳು ಹಿಂದೆ ಇತ್ತು. ಅದನ್ನು ಸರಿಪಡಿಸಲಿಕ್ಕೆ ಇವತ್ತು ಡಿಜಿಟಲ್ ಮತ್ತು ಬಹುಹಂತದ ಆ ಒಂದು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ಕಾಲಮಿತಿಯೊಳಗೆ ಪರಿಹಾರ ಮಾಡುವ ಬಗ್ಗೆ ಕೂಡ ಇವತ್ತು ಕಾನೂನನ್ನು ಮಾಡಲಾಗಿದೆ. ಹಿಂದೆ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಪಾರದರ್ಶಕತೆ ಕಡಿಮೆ ಇತ್ತು. ಆ ಪಾರದರ್ಶಕತೆಯನ್ನು ಇವತ್ತು ಅನುಷ್ಠಾನ ಮಾಡುವ ದೃಷ್ಟಿಯಿಂದ ತಂತ್ರಜ್ಞಾನದ ಬಳಕೆಯನ್ನು ಜಾಸ್ತಿ ಮಾಡಲಾಗಿದೆ. ಎಲ್ಲ ಹಂತದಲ್ಲಿ ತಂತ್ರಜ್ಞಾನ ಅಂದ್ರೆ ಬಯೋಮೆಟ್ರಿಕ್, ಹಾಜರಾತಿಯನ್ನು ಜಿಯೋ ಟ್ಯಾಗಿಂಗ್, ಲೈವ್ ಡ್ಯಾಶ್ ಬೋರ್ಡ್ಗಳ ಮುಖಾಂತರ ಪ್ರತಿವಾರ ಪ್ರಗತಿಯ ಪ್ರಕಟಣೆ, ವಂಚನೆ ನಿಯಂತ್ರಣಕ್ಕೆ ಅಗತ್ಯವಾದಂತಹ ಪರಿಹಾರಗಳು ಎಲ್ಲವನ್ನು ಇವತ್ತು ಈ ಒಂದು ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಇವತ್ತು ಈ ಮನ್ರೇಗಾ ಹಿಂದೆ ಇದ್ದಂತ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಪಂಚಾಯಿತಿಗಳಿಗೆ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತಾ ಇದೆ. ಅದಕ್ಕೆ 6% ಅನುದಾನವನ್ನು ಈ ಯೋಜನೆಯಲ್ಲಿ ಅಳವಡಿಸಲಾಗಿತ್ತು. ಈಗ ಅದನ್ನು 9%ಕ್ಕೆ ಏರಿಸುವಂತ ಕೆಲಸ ಆಗಿದೆ. 9% ಇದಕ್ಕೆ ಏರಿಸುವಂತ ಕೆಲಸ ಆಗಿದೆ. ಅದೇ ರೀತಿಯಲ್ಲಿ ಈ ಕಾರ್ಮಿಕರು ಇವತ್ತು ವಿಶೇಷವಾಗಿ ನಾನಾಗ ಉಲ್ಲೇಖ ಮಾಡಿದಾಗಿ ಹಳ್ಳಿಯಲ್ಲಿ ಅವರು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ಇವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಡ್ತಾ ಇದ್ರು. ಅದಕ್ಕೆ ಬೇಕಾಗಿ ಆಯಾ ರಾಜ್ಯಗಳು ಆಯಾ ರಾಜ್ಯದಲ್ಲಿ ಯಾವಾಗ ಕೃಷಿ ಚಟುವಟಿಕೆ ಆಗ್ತದೋ ಆಗ 60 ದಿವಸ ಇದಕ್ಕೆ ರಜೆ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಸಲ 60 ದಿನ ಕೃಷಿ ಚಟುವಟಿಕೆ ಮಾಡ್ತಾ ಇರ್ಬೇಕಿದ್ರೆ ಆ ಕೂಲಿ ಕಾರ್ಮಿಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಬೇಕು ಅಂತೇಳಿ 60 ದಿನ ರಜೆ ಕೊಟ್ಟು ಬಾಕಿ ದಿನದಲ್ಲಿ ಅವರಿಗೆ ಏನು 305 ದಿನ ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ. ಹೀಗೆ ಈ ಒಂದು ಈಗಿನ ನಮ್ಮ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವನ್ ಮಿಷನ್ ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿ ಬಹಳಷ್ಟು ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇದರ ಮೂಲ ಉದ್ದೇಶ ಒಂದು ರಾಜ್ಯ ಸರ್ಕಾರದ ಭಾಗವಹಿಸುವಿಕೆ, ರಾಜ್ಯ ಸರ್ಕಾರಕ್ಕೆ ಕೂಡ ಉತ್ತರದಾಯಿತ್ವ ಬೇಕು ಎನ್ನುವಂಥದ್ದು ಇದರ ಉದ್ದೇಶ. ಇನ್ನೊಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಭ್ರಷ್ಟಾಚಾರ ರಹಿತವಾದಂಥ ಆ ವೇತನ ಪಾವತಿಯನ್ನು ಕಾರ್ಮಿಕರಿಗೆ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಯೋಜನೆಯನ್ನು ಅಳವಡಿಸಲಾಗಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಇವತ್ತು ಯಾಕೆ ಇದನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ ಮತ್ತು ಇದು ಗ್ರಾಮೀಣ ಭಾಗದ ಪಂಚಾಯಿತಿಗಳ ಅಧಿಕಾರದ ಅವನ್ನು ಕಿತ್ತುಎಸೆಯುವಂತ ಕೆಲಸ ಮಾಡಿದ್ದಾರೆ ಎನ್ನುವಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ 75% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 25% ರಾಜ್ಯ ಸರ್ಕಾರ ಭರಿಸಬೇಕಿತ್ತು, 6% ನಿರ್ವಹಣಾ ವೆಚ್ಚ ಅಂತ ಕೊಡ್ತಾ ಇತ್ತು. ಇವತ್ತು ಅದನ್ನು 60% ಮಾಡಿದ್ದಾರೆ, 40% ರಾಜ್ಯ ಸರ್ಕಾರ ಭರಿಸಬೇಕು. ಕರ್ನಾಟಕ ರಾಜ್ಯ ದಿವಾಳಿಯಾಗಿದೆ, ಇವರಿಗೆ 40% ಭರಿಸುವಂತ ಯಾವುದೇ ಚೈತನ್ಯ ಇಲ್ಲ. ಒಂದು ಇನ್ನೊಂದು ಭ್ರಷ್ಟಾಚಾರದಲ್ಲಿಯೇ ಮುಳುಗಿದಂತಹ ಕಾಂಗ್ರೆಸ್ ಇವತ್ತು ಇದರಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಅದಕ್ಕೆ ಬೇಕಾಗಿ ಇವತ್ತು ಈ ಒಂದು ವ್ಯವಸ್ಥೆಯ ವಿರುದ್ಧ
ಇವತ್ತು ಬೀದಿಗಿಳಿದು ರಸ್ತೆ ರಂಪಾಟ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ, ಈ ಯೋಜನೆಯನ್ನು ತಂದದ್ದು ಜನತಾ ಸರ್ಕಾರ ಹಿಂದೆ, ಅದನ್ನು ಮುಂದುವರಿಸಿದ್ದು ಕಾಂಗ್ರೆಸ್ ಸರ್ಕಾರ, 4-5 ಬಾರಿ ಹೆಸರು ಬದಲಾವಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ದೇಶದ ಪ್ರಧಾನಿಯವರು ವಿಕಸಿತ ಭಾರತ ಅಂತ ಹೆಸರಿಟ್ಟಿದ್ದಾರೆ. ವಿಕಸಿತ ಭಾರತ ಯಾಕೆ ವಿಕಸಿತ ಭಾರತ ಅಂದ್ರೆ, 2047ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಇತ್ತು 100 ವರ್ಷ ಆಗ್ತದೆ. 100 ವರ್ಷ ಆದಾಗ ಪ್ರತಿ ಪಂಚಾಯತ್ ಕೂಡ ವಿಕಸಿತ ಪಂಚಾಯತ್ ಆಗ್ಬೇಕೆನ್ನುವ ದೃಷ್ಟಿಯಿಂದ ಅದಕ್ಕೆ ವಿಕಸಿತ ಭಾರತ ಅಂತ ಹೇಳಿ ಹೆಸರಿಟ್ಟು ಒಂದಷ್ಟು ಬದಲಾವಣೆಯನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಬಹುಶಃ ಯಾವುದೇ ಒಂದು ನೇತಾರರ ಹೆಸರನ್ನು ಇಡಲಿಲ್ಲ, ಯಾವುದೇ ಒಂದು ರಾಜಕೀಯ ಪಾರ್ಟಿಯ ನಾಯಕನ ಹೆಸರನ್ನು ಇಡಲಿಲ್ಲ. ಒಟ್ಟು ಒಂದು ಹೆಸರಿಗೆ ಬೇಕಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಇಷ್ಟು ರಂಪಾಟ ಮಾಡ್ತಾ ಇದೆ ಅಂದ್ರೆ, ಇವತ್ತು ಜನರ ವಿಶ್ವಾಸವನ್ನು ಕಳ್ಕೊಂಡಂತ ಒಂದು ರಾಜಕೀಯ ಪಾರ್ಟಿ ಮತ್ತೊಮ್ಮೆ ತನ್ನ ಅಸ್ತಿತ್ವವನ್ನು ತೋರಿಸುವ ಉದ್ದೇಶದಿಂದ ಇವತ್ತು ರಸ್ತೆಗಿಳಿದು ಇವತ್ತು ಜನರ ಮನಸ್ಸನ್ನು ಬೇರೆಡೆಗೆ ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದೆ. ನಾನು ಕಂಡುಕೊಂಡಾಗೆ ಸ್ವಾತಂತ್ರ್ಯ ಬಂದು ಇವತ್ತು ಸುಮಾರು 79-80 ವರ್ಷ ಆಯಿತು. ಇವತ್ತು ಗ್ರಾಮೀಣ ಅಭಿವೃದ್ಧಿಗೆ ಜಾಸ್ತಿ ಒತ್ತನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಪಂಚಾಯತ್ ನಡೆಯುವಂಥದ್ದು. ಪಂಚಾಯತ್ ಅಧ್ಯಕ್ಷರಿದ್ದಾರೆ ಒಬ್ಬರು ಮಹಿಳೆ. 15 ಹಣಕಾಸು ಇರ್ಬೋದು, ಸ್ವಚ್ಛ ಭಾರತ ಮಿಷನ್ ಇರ್ಬೋದು, ಕುಡಿಯುವ ನೀರಿನ ಜಲಜೀವನ್ ಮಿಷನ್ ಇರ್ಬೋದು, ನಮ್ಮ ಈ ಮನ್ರೇಗಾ, ಇನ್ನು ಮುಂದಿನ ಏನು ನಮ್ಮ ವಿಕಸಿತ ಭಾರತ್ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಈ ಎಲ್ಲ ಇದ್ರು ಇವತ್ತು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಗಳು ಒಂದಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇವೆ. ಇವತ್ತು ರಾಜ್ಯ ಸರ್ಕಾರ ಇದೆಲ್ಲವನ್ನು ಮರ್ತಿದೆ, ಏನಿಲ್ಲ. ಇವರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಭರವಸೆ ಇಲ್ಲ. ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಿದ್ದಾರೆ, ಸಾಜಾ ರಾಧಾಕೃಷ್ಣ ಆಳ್ವ, ಕೇಳಿ ಅವರಲ್ಲಿ. ಚುನಾವಣೆ ಆಗದೆ ಎಷ್ಟು ವರ್ಷ ಆಯಿತು ತಾಲೂಕ್ ಪಂಚಾಯತಿಗೆ ಅಂತೇಳಿ. ಗ್ರಾಮ ಪಂಚಾಯತ್ ಅವಧಿ ಮುಗೀತಾ ಇದೆ, ಚುನಾವಣೆ ಮಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತಿಗೆ ಚುನಾವಣೆ ಮಾಡ್ತಾ ಇಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದೆ, APMC, ಚುನಾವಣೆ ಮಾಡ್ತಾ ಇಲ್ಲ. ಅಂದ್ರೆ ಈ ಕಾಂಗ್ರೆಸ್ಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದೆಯಾ? ಇವರು ಹೃದಯಕ್ಕೆ ಆ ಒಂದು ಸಂವಿಧಾನವನ್ನು ಇಟ್ಕೊಂಡು ನಮ್ಮ ಪಾರ್ಲಿಮೆಂಟ್ ಒಳಗೆ ಪ್ರವೇಶ ಮಾಡ್ತಾರಲ್ಲ, ನಾವು ಸಂವಿಧಾನದ ರಕ್ಷಕರು ಅಂತೇಳಿ. ಈ ತನಕ ಕಾಂಗ್ರೆಸ್ಸಿಗೆ ಯಾಕೆ ಚುನಾವಣೆ ಮಾಡ್ಲಿಕ್ಕೆ ಆಗಲಿಲ್ಲ? ಪಂಚಾಯತ್ ಅವಧಿ ಮುಗಿತದ ಗೊತ್ತುಂಟು ಅವರಿಗೆ. 5 ವರ್ಷದಲ್ಲಿ ಯಾರು 1993 ಪಂಚಾಯತ್ ರಾಜ್ ಕಾಯ್ದೆ ಮಾಡಿದ್ದು ಇದೇ ಕಾಂಗ್ರೆಸ್ ಅಲ್ವಾ? ರಾಜೀವ್ ಗಾಂಧಿ ಪಂಚಾಯತ್ ರಾಜಿಗೆ 3 ಟೈರ್ ಸಿಸ್ಟಮ್ ಅನ್ನು ತರುವಂತ ಒಂದು ಕಾಯ್ದೆಯನ್ನು ತರ್ತಾರೆ. ರಾಜೀವ್ ಗಾಂಧಿ ತಂದಂತ ಪಂಚಾಯತ್ ರಾಜ್ ಕಾಯ್ದೆ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ಪಂಚಾಯಿತಿಗಳನ್ನು ಮತ್ತೆ ಸಬಲೀಕರಣ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಜನರ ಹಿತವನ್ನು ಕಾಯಬೇಕಾದಂತ ಈ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಕುರ್ಚಿಯ ಗುದ್ದಾಟ ಒಂದು ಕಡೆ ಆಗ್ತಾ ಇದೆ. ಬಹುಶಃ ಅದನ್ನು ಮರೆಮಾಚಬೇಕು ಎನ್ನುವಂತ ದೃಷ್ಟಿಯಿಂದ ಇವತ್ತು ಬಿಳಿ ಬಟ್ಟೆಯನ್ನು ಧರಿಸಿ ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಕಾಂಗ್ರೆಸ್ಸಿಗರೇ, ನಿಮಗೆ ಏನಾದರೂ ಜನರ ಬಗ್ಗೆ ಕಾಳಜಿ ಇದ್ರೆ ಹಳ್ಳಿಯ ಗುಂಡಿ ಬಿದ್ದ ರಸ್ತೆಯಲ್ಲಿ ನೀವು ಪಾದಯಾತ್ರೆ ಮಾಡಿ, ಜನರ ಕಷ್ಟವನ್ನು ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡಿ, ಗ್ರಾಮೀಣ ರಸ್ತೆಗಳು ಹೇಗಿದೆ ಅಂತ ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡಿ. ಅದು ಬಿಟ್ಟು ಮೀಡಿಯಾದವರ ಎದುರುಗಡೆ ಏನೋ ಸೂಪರ್ ವೈಟ್ ಬಟ್ಟೆಯನ್ನು ಹಾಕಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂತ ಕೆಲಸವನ್ನು ಮಾಡಬೇಡಿ ಅಂತ ಅವರಿಗೆ ನನ್ನ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರ ಬದುಕನ್ನು ಹಸನು ಮಾಡುವಂತ ಈ ನಮ್ಮ ಏನು ಈಗಿನ ಪ್ರಧಾನಿಯವರ ಈ ಒಂದು ಯೋಜನೆ ಏನಿದೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಆಜೀವಿಕ ಮಿಷನ್ ಕಾಯ್ದೆ, ಇದನ್ನು ವಿರೋಧಿಸುವ ಬದಲು ಇವತ್ತು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಭ್ರಷ್ಟಾಚಾರ ಅಂದ್ರೆ ಅಲ್ಲಿ ಜಾಬ್ ಕಾರ್ಡ್ ಮಾಡುವಾಗ ಅಲ್ಲಿ ಭ್ರಷ್ಟಾಚಾರ ಆಗ್ತಾ ಇತ್ತು. ಅಲ್ಲಿ
ಎಲ್ಲ ಶ್ರಮಶಕ್ತಿಯ ಮುಖಾಂತರ ಆಗ್ಬೇಕಿತ್ತು. ಆದರೆ ಕೆಲವು ಕಡೆ ಮೆಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ರು. ಅದರಲ್ಲಿ ಈಗ ಕೇಂದ್ರ ಸರ್ಕಾರ ಇದು ಮಾಡಿದ ಹಾಗೆ 25ನೇ ಹಣಕಾಸು ವರ್ಷದಲ್ಲಿ 5,78,00,00,000 ಕುಟುಂಬಗಳಿಗೆ 85,334 ಕೋಟಿ ನೆರವು ನೀಡಲಾಗಿತ್ತು. ಆದರೆ 18 ರಾಜ್ಯಗಳ ಅವಲೋಕನ ನಡೆಸಿದಾಗ ಉತ್ತಮ ಪ್ರದರ್ಶನ ನೀಡಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ 6,64,00,000 ಕುಟುಂಬಗಳಿಗೆ ನೆರವು ನೀಡಬಹುದಿತ್ತು. ಅರ್ಥ ಆಯ್ತಾ? ಇವರು ಮಾಡಿದ್ದು 5,78,00,000 ಕುಟುಂಬಗಳಿಗೆ. ಕೇಂದ್ರ ಸರ್ಕಾರ ಇದನ್ನು ಅವಲೋಕನ ಮಾಡಿದಾಗ 6,64,00,000 ಕುಟುಂಬಗಳಿಗೆ ಕೊಡ್ಬೋದು ಅಂತ ಅವರು ಹೇಳ್ತಾರೆ. ಆದರೆ ಅಷ್ಟು ಜನರಿಗೆ ಕೊಡುವಂಥದ್ದು ಕಡಿಮೆ ಆಯಿತು. ಯಾಕಂದ್ರೆ ಇಲ್ಲಿ ಒಂದಷ್ಟು ಅವ್ಯವಸ್ಥೆಗಳು, ಭ್ರಷ್ಟಾಚಾರ ಆಗಿ ಹಣಕಾಸಿನ ವ್ಯವಸ್ಥೆ ಬಹುಶಃ ನೇರವಾಗಿ ಖಾತೆಗೆ ಹೋಗ್ತಾ ಇತ್ತು. ಆದರೆ ಅದು ಡಿಜಿಟಲೀಕರಣ ಆಗದೇ ಇಲ್ಲ. ಈಗಿನ ಹಾಗೆ ಜಿಯೋ ಟ್ಯಾಗಿಂಗ್ ಬಾಕಿಯನ್ನು ಮಾಡಲಿಲ್ಲ. ಇನ್ನು ಮುಂದೆ ಅದನ್ನು ತಡೆ ಹಿಡಿಯುವಂತ ಕೆಲಸ ಬಹುಶಃ ಈ ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇದನ್ನು ಅವಕಾಶ ಹಿಂದೆ ಕೂಡ ಇರಲಿಲ್ಲ, ಕದ್ದುಮುಚ್ಚಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಕದ್ದುಮುಚ್ಚಿ ಮಾಡ್ತಾ ಇರಬೇಕಿದ್ರೆ ಅದನ್ನು ತಡೆ ಹಿಡಿಯಲಿಕ್ಕೆ ಅದರಲ್ಲಿ ಪರಿಣಾಮಕಾರಿಯಾದಂಥ ಅವಕಾಶಗಳ ಕಾನೂನು ಇರಲಿಲ್ಲ. ಈಗ ಅದರಲ್ಲಿ ಪರಿಣಾಮಕಾರಿಯಾದಂಥ ಕಾನೂನು, ಅಲ್ಲಿ ಸ್ಪಾಟ್ ಅಲ್ಲಿ ಹೋಗಿ ಅದನ್ನು GPS ಮಾಡಬೇಕು. ಮತ್ತೆ ಆ ಕೂಲಿ ಕಾರ್ಮಿಕರ ಕಣ್ಣಿನ ಏನು ಎಂತ ಹೇಳುದು ಅದಕ್ಕೆ ಬಯೋಮೆಟ್ರಿಕ್ ಇದನ್ನು ಮಾಡಬೇಕು. ಹೀಗೆ ಒಂದಷ್ಟು ಅವಕಾಶಗಳನ್ನು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಹಿಂದೆ ಅದೆಲ್ಲ ಇರಲಿಲ್ಲ. ಈಗ ಅದರಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಈ ಸಲ ವಿಶೇಷವಾಗಿ ಹವಾಮಾನ ಆಧಾರಿತದಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ, ಪ್ರಾಕೃತಿಕ ವಿಕೋಪಗಳಾದಾಗ ಅದಕ್ಕೆ ಈ ಒಂದು ನಮ್ಮ ಈಗಿನ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹಿಂದೆ ಇರಲಿಲ್ಲ. ಇದು ವಿಶೇಷವಾಗಿ ನಾನು ಗಮನಿಸಿದ್ದು ಅಂದ್ರೆ ಈ ಸಲದ ನಮ್ಮ ಯೋಜನೆ ಒಂದು ಜಲಭದ್ರತೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಜಲಭದ್ರತೆ, ಚೆಕ್ ಡ್ಯಾಂ, ಕೆರೆಗಳ ಪುನಶ್ಚೇತನ ಮತ್ತು ಅಂತರ್ಜಲ ಮರುಪೂರಣ. ಜಲ ಪೂರಣಕ್ಕೆ, ನೀರಿನ ಸಂಗ್ರಹಣೆ ಮತ್ತು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಗ್ರಾಮೀಣ ಮೂಲ ಸೌಕರ್ಯ, ರಸ್ತೆಗಳು, ಸಂಪರ್ಕ ಸೇವೆಗಳ ಬಲವರ್ಧನೆ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಇನ್ನೊಂದು ಜೀವನೋಪಾಯ ಮೂಲ ಸೌಕರ್ಯ, ಸಂಗ್ರಹಣಾ ಕೇಂದ್ರಗಳು, ಉತ್ಪಾದನಾ ಆಸ್ತಿಗಳ ಸೃಷ್ಟಿ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಹವಾಮಾನ ಸ್ಥಿತಿಸ್ಥಾಪಕತ್ವ, ಪರಿಸರ ವೈಪರೀತ್ಯ ಇದಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಯೋಜನೆಯನ್ನು ರೂಪಿಸಬಹುದು ಅಂತೇಳಿ ಎಲ್ಲ ಯೋಜನೆ. ಹಿಂದೆ ವ್ಯಕ್ತಿಗತವಾಗಿ ಜಾಸ್ತಿ ಒತ್ತು ಕೊಟ್ಟ ಕಾರ್ಯಕ್ರಮಗಳಾಗ್ತಾ ಇತ್ತು. ಇವತ್ತು ಸಾಮೂಹಿಕವಾಗಿ ಮತ್ತು ಗ್ರಾಮಾಧಾರಿತವಾಗಿ ಇದೆ. ವ್ಯತ್ಯಾಸ ಗೊತ್ತಾಯ್ತಾ? ಗ್ರಾಮಾಧಾರಿತವಾಗಿದೆ, ಅದಕ್ಕೆ ಜಿಲ್ಲೆ, ತಾಲೂಕು ಇದನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಮಾಡಬೇಕು ಅಂತ ಆಗಿದೆ. ಹಿಂದೆಯಲ್ಲಿ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿತ್ತು, ಅದು ಈಗಲೂ ಗ್ರಾಮ ಸಭೆಯಲ್ಲೇ ತೀರ್ಮಾನ ಆಗ್ತದೆ. ಅರ್ಥ ಆಯ್ತಾ? ಆದ್ರೆ ಇನ್ವಾಲ್ವ್ಮೆಂಟ್ ಬಾಕಿ ನಮ್ಮ ತಾಲೂಕು ಜಿಲ್ಲೆಯನ್ನು ಸೇರಿಸಿಕೊಂಡು ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ಕೆಲಸ ಆಗ್ತದೆ. ನೋಡಿ, ಪ್ರಧಾನಿ ಅವರು ಗೌರವಿಸ್ತಾರೆ. ಯಾಕಂದ್ರೆ ಆಗ ಅವರು ಯಾವ ದೇಶದ ಕೊಟ್ಟರು? ಜವಾಹರ್ಲಾಲ್ ನೆಹರು ಇಟ್ಟುಕೊಂಡಿದ್ರು. ಆಗ ಯಾರು ಮಾತಾಡಿದ್ರು? ನಾನು ಹೇಳ್ತೇನೆ. ಇವರು ರಾಷ್ಟ್ರಪಿತ, ಸರಿ. ಜವಾಹರ್ಲಾಲ್ ನೆಹರು ಯಾರು? ಒಬ್ಬ ಕಾಂಗ್ರೆಸ್ಸಿನ ನಾಯಕ, ಪ್ರಧಾನಮಂತ್ರಿ ಕಾಂಗ್ರೆಸ್ಸಿನ. ಅವರು ಎಷ್ಟು ಕಡೆ ಜವಾಹರ್ಲಾಲ್ ನೆಹರು ಹೆಸರು ಇಟ್ಟಿದ್ದಾರೆ, ಎಷ್ಟು ಕಡೆ ಇಂದಿರಾ ಗಾಂಧಿ ಹೆಸರು ಇಟ್ಟಿದ್ದಾರೆ, ಎಷ್ಟು ಕಡೆ ರಾಜೀವ್ ಗಾಂಧಿ ಹೆಸರು ಇಟ್ಟಿದ್ದಾರೆ, ಈಗ ಸೋನಿಯಾ ಗಾಂಧಿ ಕೂಡ ಹೆಸರು ಇಟ್ಟಿದ್ದಾರೆ. ಪ್ರಧಾನಿ ಅಲ್ಲದಿದ್ದರೂ ಇಟ್ಟಿದ್ದಾರೆ. ಹೆಸರು ಇಡುವುದರಲ್ಲಿ ಯಾವುದೇ ಒಂದು ಉದ್ದೇಶ ಸಾಫಲ್ಯತೆಯನ್ನು ಪಡ್ಕೊಳ್ಳುವುದಿಲ್ಲ. ನಾನು ಹೇಳ್ತಿಲ್ಲ, ಮತ್ತೆ ಹೇಳ್ತಿಲ್ಲ, ಸಾಫಲ್ಯತೆಯನ್ನು ಪಡ್ಕೊಳ್ಳುವುದಿಲ್ಲ. ಕಾಲಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಈ ದೇಶದ ಅಭಿವೃದ್ಧಿ, ಈ ದೇಶದ ಜನರ ಮಾನಸಿಕತೆಯನ್ನು ತಿಳ್ಕೊಂಡು ಸರ್ಕಾರ ಒಂದು ತೀರ್ಮಾನವನ್ನು ತಗೊಳ್ತದೆ. ತೀರ್ಮಾನ ತಗೊಳ್ಬೇಕಿದ್ರೆ ದೇಶವನ್ನು ಸಮಗ್ರವಾಗಿ ಯೋಚನೆ ಮಾಡುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಆಗ್ತದೆ. ದೇಶದ ಕಟ್ಟಕಡೆಯ ವ್ಯಕ್ತಿಯ ಆ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಕಾರ್ಯಕ್ರಮ ಆಗ್ತದೆ. ದೇಶ ಸ್ವಾತಂತ್ರ್ಯದ 100ನೇ ಆ ಒಂದು ವರ್ಷಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ಭಾರತ ಹೇಗಿರ್ಬೇಕು ಅಂತ ಯೋಚನೆ ಮಾಡುವಾಗ ಆ ಭಾರತದ ಹೆಸರನ್ನು ಇಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿಯ ಹೆಸರನ್ನು ಇಡ್ಲಿಲ್ಲ. ಕಾಂಗ್ರೆಸ್ನವರು ಜವಾಹರ್ಲಾಲ್ ನೆಹರು ಹೆಸರಿಟ್ರು, ಅದನ್ನು ತೆಗೆದ್ರು. ಮತ್ತೆ ಉದ್ಯೋಗ ಖಾತ್ರಿ. ಆಗ ಬಿಜೆಪಿ ಮಾತಾಡ್ಲಿಲ್ಲ, ಕಮ್ಯುನಿಸ್ಟ್ ಮಾತಾಡ್ಲಿಲ್ಲ, ಯಾರು ಮಾತಾಡ್ಲಿಲ್ಲ.
ಒಂದು ಹೆಸರಿನಿಂದ ಎಲ್ಲ ಕಾರ್ಯಕ್ರಮಗಳು ಆಗುದಿದ್ರೆ, ಒಂದು ಹೆಸರಿನಿಂದ ದೇಶದಲ್ಲಿ ಬದಲಾವಣೆ ಆಗ್ತಿದ್ರೆ ಏನೋ ಮಾಡ್ಬೋದು ಕಾಂಗ್ರೆಸ್. ಅವರಿಟ್ಟ ಹೆಸರು ಉಂಟಲ್ಲ, ಯಾರು ಇಡ್ಲಿಲ್ಲ ಬಹುಶಃ ಇಷ್ಟ ತನಕ. 49 ವರ್ಷದಲ್ಲಿ ಈ ಯೋಜನೆ ಅನುಷ್ಠಾನ ಆಗ್ತಾ ಇದೆ. 10 ಬಾರಿ ಇದರ ಹೆಸರುಗಳು ಚೇಂಜ್ ಆಗಿದೆ. ಇವತ್ತು ರಾಜಕೀಯ ಉದ್ದೇಶಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಅವರು ಇದನ್ನು ಮಾಡ್ತಾ ಇದ್ದಾರೆ, ಬೇರೆ ಏನಿಲ್ಲ ಅದರಲ್ಲಿ. ಗಾಂಧಿ ಹೆಸರನ್ನು ಹೇಗೆ ಅಳಿಸುವಂತದ್ದು? ನಾವು ರಾಷ್ಟ್ರಪಿತ ಅಂತೇಳಿ ಅವರನ್ನು ಕರೆದಿದ್ದೇವೆ. ಒಂದು ಹೆಸರು ತೆಗೆದುಕೊಳ್ಳೆ ಗಾಂಧಿ ಹೆಸರು ಅಳಿಸಲಿಕ್ಕೆ ಆಗ್ತದ? ಯಾವುದೋ ಒಂದು ಉದ್ಯೋಗ ಖಾತ್ರಿಗೆ ಹೆಸರು ಬದಲಾವಣೆ ಮಾಡಿದ್ರು ಅಂತೇಳಿ ದೇಶದ ಹೆಸರನ್ನು, ದೇಶದಲ್ಲಿ ರಾಷ್ಟ್ರಪಿತನನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ? ಸುಧಾಕರ್ ಹೆಸರನ್ನು ಇನ್ನೊಂದು ಹೆಸರಲ್ಲಿ ಕರೀಬಹುದು ನಾವು. ಆಗ ಸುಧಾಕರ್ ರೀ, ಸರಿ ಅಲ್ಲ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.